ಇದು ಮೂಡಬಿದ್ರೆಯಿಂದ ಬಂದಿದ್ದೇನೆ. ನಿನ್ನೆ ನಡೆದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. ಇವಳು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ದಾಖಲೆ ಕೂಡ ನನ್ನಲ್ಲಿ ಇದೆ. ಇವಳು ಒಂದು ಕಾರ್ಕಳದಲ್ಲಿ ಒಂದು ಪ್ರವೀಣ್ ಪಿಂಟು ಅಂತ ಒಂದು ವ್ಯಕ್ತಿಗೆ ಎಂಬ ವ್ಯಕ್ತಿಗೆ ಚಪ್ಪಲಿಂದ ಹೊಡೆದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಆ ವ್ಯಕ್ತಿ ನನಗೆ ಹೊಡೆದಿದ್ದಾರೆ, ಮಾನನಷ್ಟ ಕೇಸ್ ಹಾಕಿ ಅವರ ಕೈಯಿಂದ 3 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾಳೆ. ಅಲ್ಲಲ್ಲಿ ತುಂಬ ಕಡೆಯಲ್ಲಿ ಇವಳ ಕೇಸ್ ಇದೆ. ಒಂದು ಕಡೆಯಲ್ಲೆಲ್ಲ ಮಂಗಳೂರಲ್ಲಿ, ಮೂಡಬಿದ್ರೆಯಲ್ಲಿ, ವೇಣೂರಲ್ಲಿ, ಕಾರ್ಕಳದಲ್ಲಿ ಎಲ್ಲ ಕಡೆಯಲ್ಲಿ ಇಂಥದ್ದೇ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ವಿಷಯ ಏನಂದರೆ, ಈ ಇನ್ಸ್ಪೆಕ್ಟರ್ ವಿರುದ್ಧ ಯಾಕೆ ಹೀಗೆ ಮಾಡ್ತಾಳೆ ಅಂದರೆ, ನಮ್ಮ ಕೌಟುಂಬಿಕ ಕಲಹ ನನ್ನ ಮತ್ತು ಗಂಡನ ವಿರುದ್ಧ ಒಂದು ಕಂಪ್ಲೇಂಟ್ ಸ್ಟೇಷನಲ್ಲಿ ಆಗಿತ್ತು ಮೂಡಬಿದ್ರೆಯಲ್ಲಿ. ಕಳೆದ 25 ಮೇ 9 ತಾರೀಕಿನಂದು ಅಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು. ಆ ವಿಚಾರಣೆಗೋಸ್ಕರ ನನ್ನ ಗಂಡ ನನ್ನನ್ನು ಕರೆದಿದ್ದರು ಸರ್. ಆ ವೇಳೆ ನಾನು ಹೋಗಿದ್ದೆವು. ಆಗ ಇವಳಿಗೆ ಬರುವ ಅವಶ್ಯಕತೆಯೇನು ಇರಲಿಲ್ಲ. ಆದರೂ ಇವಳು ನನ್ನ ಗಂಡನ ಎತ್ತಿಕೊಟ್ಟು ಬಂದಿದ್ದಾಳೆ. ಬಂದು ಅಲ್ಲಿ ಕಾನ್ಸ್ಟೇಬಲ್ ವಿಚಾರಣೆ ಮಾಡ್ತಾಯಿದ್ರು. ವಿಚಾರಣೆ ಮಾಡುವಾಗ, ಯಾಕಮ್ಮ ಹೀಗೆಲ್ಲ ಮಾಡ್ತಿ, ನಿನ್ನ ಅಕ್ಕ ಅಲ್ವಾ, ನಿನ್ನ ಅಕ್ಕನಿಗೆ ಯಾಕೆ ಹೀಗೆ ದ್ರೋಹ ಮಾಡ್ತಿ, ನೀವು ಒಳ್ಳೆಯದ್ರಲ್ಲಿ ಇರಿ ಅಂತ ಸಮಾಧಾನ ಮಾಡ್ತಾನೆ ಇದ್ರು. ಆದರೂ ಇವಳು ಅಲ್ಲಿ ಕೇಳ್ತಾ ಇರಲಿಲ್ಲ, ರಂಪಾಟ ಮಾಡ್ತಾನೆ ಇದ್ರು. 6 ಗಂಟೆ ಹೊತ್ತಿಗೆ ನಮ್ಮ ಇನ್ಸ್ಪೆಕ್ಟರ್ ಸಂದೇಶರವರು ಸ್ಟೇಷನ್ಗೆ ಬರುವಾಗ ಇವಳು ಬೊಬ್ಬೆ ಕೇಳ್ತದೆ. ಬೊಬ್ಬೆ ಕೇಳಿದಕ್ಕೆ ಕೇಳ್ತಾರೆ, ಯಾರಮ್ಮ ಅವಳು ಬೊಬ್ಬೆ ಹಾಕೋದು ಹಾಗೆ, ಇಂಥ ವಿಷಯ ಅಮ್ಮ ಕೇಳಿ, ಇದು ಗಂಡ ಹೆಂಡಿರದ್ದು. ಹಾಂ ಸರಿ, ಅದನ್ನು ಸರಿ ಮಾಡಿ ಕೊಡುವ, ಬನ್ನಿಯಮ್ಮ ನೀವು ಒಳಗೆ ಅಂತ ನಮ್ಮನ್ನು ಹೊರಗಿದ್ದ ಒಳಗೆ ಕರ್ಕೊಂಡು ಹೋಗೋಕ್ಕೆ ಸಿದ್ಧರಾದರು. ಆ ಟೈಮಲ್ಲಿ ಇವಳು ಎಂತ ಮಾಡಿದ್ರು, ಹೋಗಬೇಡಿ, ಎಲ್ಲಿಗೆ ನೀವು ಕರ್ಕೊಂಡು ಹೋಗೋದು, ನೀವು ನ್ಯಾಯ ಇಲ್ಲೇ ಸರಿ ಮಾಡಿ ಕೊಡಬೇಕು, ಭಾವನನ್ನು ಎಲ್ಲಿಗೆ ಕರ್ಕೊಂಡು ಹೋಗೋದು, ನೀವು ಸರಿ ಮಾಡಿಕೊಡು, ಸಿದ್ದರಾಮಯ್ಯನಲ್ಲಿ ಹೇಳ್ತೇನೆ, ಎಲ್ಲ ರಾಜಕಾರಣಿಯವರೆಲ್ಲ ಹೆಸರುಗಳನ್ನು ಹೇಳ್ತಾ ಅವರ ಹತ್ರ ಧಮಕಿಯಲ್ಲಿ ಬೊಬ್ಬೆಯಲ್ಲಿ ಇದು ಮಾಡ್ತಿದ್ರು. ಆಗ ಸರ್ ಹೇಳಿದರು, ಸುಮ್ಮನಿರಮ್ಮ, ನಿನ್ನ ತಂಗಿ ನಿನ್ನ ಅಕ್ಕನಿಗೆ ನೀನು ಯಾಕೆ ಹೀಗೆಲ್ಲ ಮಾಡ್ತಿ, ಹಿಂಸೆ ಎಲ್ಲ ಕೊಡ್ತಿ, ಅವ್ರು ಗಂಡ ಹೆಂಡತಿ ಒಳ್ಳೇದಾದ್ರೆ ನಿಮಗೆ ಒಳ್ಳೇದಲ್ವ ಅಂತೇಳಿ ಅವ್ರು ನಮ್ಮ ಒಳ್ಳೇದಕ್ಕೆ ಬಂದಿದ್ರು. ಅಷ್ಟಾಗುವಾಗ ಅವಳ ಮಗ ವಿಡಿಯೋ ಒಂದು ಮಾಡಿದ. ವಿಡಿಯೋ ಮಾಡುವಾಗ ಸರ್ ಏನಂದರು, ಅವನ ಕೈಯಿಂದ ಸ್ಟೇಷನಲ್ಲಿ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ಅದು ಮೊಬೈಲ್ ತಗೊಳ್ಳಿ ಅಂತ ಹೇಳಿ ಪೊಲೀಸ್ನವ್ರಿಗೆ ಹೇಳಿದರು. ಪೊಲೀಸ್ನವರು ಮೊಬೈಲ್ ತಗೊಳ್ಳಿಕ್ಕೆ ಹೋಗುವಾಗ ಎಂತಾಯಿತು, ಇವಳು ಚಪ್ಪಲಿಂದ ಪೊಲೀಸಿಗೆ ತೆಗೆದ್ರು. ಚಪ್ಪಲಿ ತೆಗೆಯುವಾಗ ಅವಳ ಮಗ ಎಂತ ಮಾಡಿದ, ನಾನು ಹೇಳಿದ ಆವಾಗ, ಸರ್ ಅವಳು ವೇಶ್ಯಾವಾಟಿಕೆ ದಂಧೆ, ಅವಳು ಸರಿ ಇಲ್ಲ ಸರ್, ಎಲ್ಲರಿಗೆ ಹೊಡೆಯೋದು ಒಂದೇ ಕೆಲಸ ಇವಳದು, ಆದ್ದರಿಂದ ಸರ್ ದಯವಿಟ್ಟು ಸರ್ ಅವಳಿಗೆ ಏನಾದರೂ ಮಾಡಿ ಸರ್ ಅಂತ ನಾನು ಹೇಳುವಾಗ ಅವಳ ಮಗ ಬಂದು ನನಗೆ ಹೊಡಿಲಿಕ್ಕೆ ಬಂದ. ಮಗ ಹೊಡಿಲಿಕ್ಕೆ ಬರುವಾಗ ಆ ಇನ್ಸ್ಪೆಕ್ಟರ್ ಏನು ಮಾಡಿದರು, ಇವನನ್ನು ತಡೆದು 2 ಪೆಟ್ಟು ಕೊಟ್ಟು ರೂಮಲ್ಲಿ ಒಳಗೆ ಕೂರಿಸಿದ್ರು. ಅದೇ ಗ್ರೆಜ್ಜಿನ ನನ್ನ ಮಗನಿಗೆ ಹೊಡೆದ್ರೆಂಬ ಗ್ರೆಜ್ಜಿನಿಂದ ಅವಳು 1 ವರ್ಷದಿಂದ ಆ ಇನ್ಸ್ಪೆಕ್ಟರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು 1 ವರ್ಷದಿಂದ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕಂತ ಒಂದು ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಇದು ನಿಜವಾಗಿ ಸುಳ್ಳು. ಆ ಇನ್ಸ್ಪೆಕ್ಟರ್ ನಮ್ಮ ಈ ಜಂಜಾಟದಲ್ಲಿ, ನಮ್ಮ ತಂಗಿ ಮತ್ತು ಅಕ್ಕನ ಗಲಾಟೆಯಲ್ಲಿ ಅವರು ನ್ಯಾಯ ಕೊಡಿಸಲಿಕ್ಕೆ ಬಂದದ್ದೇ ತಪ್ಪ. ಅವರು ನ್ಯಾಯ ಕೊಡಿಸಿ ಬಂದದಕ್ಕೆಲ್ಲ ಹೀಗೆಲ್ಲ ಮಾಡಿದರೆ ಯಾವ ನ್ಯಾಯ ಸರ್? ಏನಾದರೂ ಮಾಡಿ ಅವಳಿಗೆ ಎಂತಾದರೂ ಮಾಡಿ ಸರ್, ಒಂದು ನ್ಯಾಯ ನನಗೆ ಕೊಡಿಸಲೇಬೇಕು. ಅಲ್ಲದೆ ನಮ್ಮ ಕೊಕ್ರಡೆಯಲ್ಲಿ 3-4 ಎಕರೆ ಜಾಗ ಇದೆ, ಅದನ್ನು ಸಹ ಇವಳು ನನ್ನ ಅಮ್ಮನಿಗೆ ಬುದ್ಧಿ ಕೆಡಿಸಿ, ನಾವು 3 ಮಕ್ಕಳು, ನಮಗೆ ಗೊತ್ತಾಗದ ಹಾಗೆ ಆ ಜಾಗವನ್ನು ಕೂಡ ಅವಳ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ಎಲ್ಲ ಹಾಗೆ ಅವಳಿಗೆ
ನನ್ನಲ್ಲಿ ಈಗ ಈ ಜಾಗಕ್ಕೆ ಬರ್ತಾಳೆ ಅಂತ. ನನ್ನ ಮಗನನ್ನು ಸಹ ಹಿಡ್ಕೊಂಡಿದ್ದಾಳೆ ಅವಳೆ. ನನಗೆ ಈಗ ಗತಿ ಇಲ್ಲದಾಗೆ ಆಗಿದೆ. ನನಗೊಂದು ನ್ಯಾಯ ಕೊಡಿಸಿ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಬೇಕು. ದಯವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನನಗೊಂದು ದಯವಿಟ್ಟು ನ್ಯಾಯ ಕೊಡಿಸಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಡ್ತೇನೆ. ಇದರಲ್ಲಿ ನಿಮಗೆ ನ್ಯಾಯ ಬರಲಿಕ್ಕೆ ಏನು ಅಂತ ನಿಮಗೆ ಸಂಬಂಧ ಕೊಡೋದಿಲ್ಲ ಅಲ್ಲ, ಇನ್ಸ್ಪೆಕ್ಟರ್ ಕೂಡ ನಮ್ಮ ಇದರಿಂದ ಆಗಿ ಅಲ್ಲ ನಿಜವಾಗಿ ಇದು ನಮ್ಮ ಸಮಸ್ಯೆ, ನನ್ನ ಅಕ್ಕ ತಂಗಿಯರ ಸಮಸ್ಯೆ. ಆ ಪೊಲೀಸರಪ್ಪನ್ನು ಯಾಕೆ ಬಲಿಪಶು ಮಾಡಬೇಕು? ಅವ್ರು ಎಂತಕ್ಕೆ ಬಂದಿದ್ದಾರೆ? ಅವ್ರಿಗೆ ನ್ಯಾಯ ಕೊಡಿಸಿದ್ರು ತಪ್ಪ ನಮ್ಗೆ? ಕೊಡಿಸಬೇಕು ಅನ್ನೋ ಪ್ರಶ್ನೆ ಬರುವುದಿಲ್ಲ ಇದರಲ್ಲಿ. ನೀವು ಇದರಲ್ಲಿ ಥರ್ಡ್ ಪಾರ್ಟಿ ಆಗಿರೋದ್ರಿಂದ ನೀವು ಇನ್ನೊಬ್ಬರಿಗೆ ನ್ಯಾಯ ಕೊಡ್ಬೇಕಂತೇಳಿ ನೀವು ಹೇಳ್ಬೋದಷ್ಟೇ ವಿನಃ ನಿಮ್ಗೆ ಇದರಲ್ಲಿ ಪಾತ್ರವೂ ಇಲ್ಲ. ಅಲ್ಲ, ಅವಳು ಹಿಡ್ಕೊಂಡು ನನ್ನ ಮಗನನ್ನು ಹಿಡ್ಕೊಂಡು ಇಲ್ಲ ಸಲದ ಆರೋಪಗಳು ಅಲ್ಲಲ್ಲಿ ಕೇಸ್ ಮಾಡ್ತಾ ಇದ್ದ ನನ್ನ ಮೇಲೆ, ಆ ಇನ್ಸ್ಪೆಕ್ಟರ್ ಮೇಲೆ ಮಾಡ್ತಾ ಇದ್ದಾಳೆ. ಅದಕ್ಕೊಂದು ಎಂತಾದ್ರೂ ಕಡಿವಾಣ ಹಾಕ್ಲೇಬೇಕು. 1 ವರ್ಷದಿಂದ ಮಾಡ್ತಿದ್ದಾಳೆ. ನಾನು ಕುಗ್ಗಿ ಹೋಗಿದ್ದೀನಿ ಅವಳಿಂದಾಗಿ. ಸಮಾಜದಲ್ಲಿ ತಲೆ ಎತ್ತಲಿಕ್ಕಿಲ್ಲ ನನಗೆ. ಆ ರೀತಿ ಮಾಡಿದ್ದಾಳೆ ಅವಳು. ಗಂಡ ನನ್ನೊಟ್ಟಿಗಿದ್ದಾರೆ, ಮಗ ಅಲ್ಲಿದ್ದಾನೆ. ಗಂಡ 3 ತಿಂಗಳು ಅವಳೊಟ್ಟಿಗೆ ಇದ್ದು ಅವಳ ನಡವಳಿಕೆ ಚರಿತ್ರೆಯನ್ನು ನೋಡಿ ಅವ್ರು ಹೆದರಿಸಿದ ಓಡಿ ಬಂದಿದ್ದಾರೆ. ಅಲ್ಲಿ ಇಲ್ಲ ಸಲ್ಲದ ಘಟನೆ ನಡೆದು ಹೋಗಿದೆ ಅಲ್ಲಿ. ಮಗ ಅವಳೊಟ್ಟಿಗಿದ್ದಾನೆ. ಇಲ್ಲ ಸರ್, 17 ವರ್ಷದ ಹುಡುಗ. ಮದುವೆಯಾಗಿ ಗಂಡ ತೀರು ಹೋಗಿದ್ದಾನೆ. ಅವಳದ್ದು ಇದೇ ವಹಿವಾಟು. ಅವಳು ಜಾಗದಲ್ಲಿ ಗಂಧದ ಮರ ಇಟ್ಟಿದ್ದಾಳೆ. ಒಂದು 75 ಲಕ್ಷದ ಮನೆ ಕಟ್ಟಿದ್ದಾಳೆ. ಅದು ಅವಳಿಗೆ ನಿಜವಾಗಿ ಸ್ವಂತ ಕೆಲಸ ಏನಿಲ್ಲ. ಅವಳು ಎಲ್ಲಿಂದ ಹಣ ಬರ್ತದೆ ಎಲ್ಲ ವಿಚಾರಣೆ ಮಾಡಬೇಕು. ಸ್ವಂತ ಉದ್ಯೋಗ ಅಂತ ಏನಿಲ್ಲ ಅವಳಿಗೆ. ತೀರಿ ಹೋಗಿ ಒಂದು 3 ವರ್ಷ 4 ವರ್ಷ ಆಗ್ತಾ ಬಂತು. ಅವನು 1 ವರ್ಷದಿಂದ ಅಲ್ಲಿ ಇದ್ದಾನೆ. ಅವಳಿಗೆ ಬೇಕಾದಾಗೆ ಕೊಡ್ತಾಳಲ್ಲಿ. ನನ್ನಲ್ಲಿ ಹಣ ಇಲ್ಲ. ನಾನು ಬಟ್ಟೆ ಅಂಗಡಿಯಲ್ಲಿ ದುಡ್ಡು ಕೆಲಸ ಮಾಡುದು. ನನಗೊಂದು 10-12 ಸಾವಿರ ಸಂಬಳ ಬರ್ತದೆ. ಹೌದು, ಮಗನನ್ನು ಕರ್ಕೊಂಡು ಬರ್ಲಿಕ್ಕೆ ಮಗ ಕೇಳಲಿಲ್ಲಲ್ಲ, ಬರುದಿಲ್ಲ ಅಂತೇಳಿ. ಇವಳು ಹೋಗ್ಲಿಕ್ಕೆ ಬಿಡ್ಲಿಲ್ಲಲ್ಲ ಮೇಡಮ್. ಏನು ಮಾಡುದು? ಇವರಿಗೆ ಹೇಳ್ಕೊಂಡು ಬರುವಷ್ಟು ಇವರಿಗೆ ಧೈರ್ಯ ಇಲ್ಲ. ಅಂದರೆ ಅವರು ಹುಷಾರಿಲ್ಲದ ಹಾಗೆ ಆಗಿದ್ದಾರೆ. ಒಂದು ಸೈಡ್ ಹೋಗಿತ್ತು ಅವರಿಗೆ ಕಳೆದ 24 ಇಸ್ವಿ ಡಿಸೆಂಬರಲ್ಲಿ. ಕೇಸ್ ಬಗ್ಗೆ ಹೇಳುವಾಗ ನಿಮ್ಮ ಗಂಡ ಅವಳು ಬರ್ಬೇಕಂತ ಏನಿಲ್ಲ. ಅವಳಿಗೆ ಇನ್ಸ್ಪೆಕ್ಟರ್ ಹೆಂಡತಿಯನ್ನು ಅವ್ರು ಇಟ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಮಾಡ್ತಾ ಇದ್ದಾರಲ್ಲ. ಹೌದು, ಅದು ಹೌದೇ. ಅವಳು 3-4 ತಿಂಗಳ ತನಕ ಅಲ್ಲಿದ್ರು. ಬಿಡ್ಲೇ ಇಲ್ಲ ಅವಳು ಹೋಗ್ಲಿಕ್ಕೆ ಬರ್ಲಿಕ್ಕೆ ನನ್ನ ಗಂಡನ್ಗೆ. ಇನ್ಸ್ಪೆಕ್ಟರ್ ಬಗ್ಗೆ ಅಪವಾದ ಇದೆಯಲ್ಲ. ಇನ್ಸ್ಪೆಕ್ಟರ್ ಬಗ್ಗೆ ಅಪವಾದ ಸರ್, ನನ್ನ ಮೇಲೆ, ನನ್ನ ಕೇಸಿಗೆ ಅವರು ಇದು ಮಾಡಿದ್ದಾರೆ. ಏನು ಅವರಲ್ಲಿ ಇದು ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಮೇಲೆ ಹಾಗೆ ಅವರನ್ನು ಕೆಳಗಿಳಿಸ್ಬೇಕಂತೇಳಿ ಅಷ್ಟೇ, ಮತ್ತೇನಿಲ್ಲ. ಅವರು ಏನು ಮಾಡಿಲ್ಲ, ಒಳ್ಳೆ ಮನುಷ್ಯರೇ ಅವರು. ಆ ಅಪವಾದ ಸುಳ್ಳು. ಅವರು ಏನು ಮಾಡಿಲ್ಲ. ಅವರು ನಮಗೆ ನ್ಯಾಯ ಕೊಡಿಸಿದ ತಪ್ಪ. ಅಂದ್ರೆ ನೀವು ನಿಮಗೆ ಹೇಳುವಂತದ್ದು ನಿಮ್ಮ ಪ್ರಕರಣದಲ್ಲಿ ಅವರು ಯಾವ ರೀತಿ ವರ್ತಿಸಲಿಲ್ಲ ಅಂತ. ಇಲ್ಲ ಇಲ್ಲ, ನೀವು ಏನು ಮಾಡಲಿಲ್ಲ ಅಂತ ನೀವು ಯಾವ ಆಧಾರದಲ್ಲಿ ಹೇಳ್ತೀರಿ? ನಿಮ್ಮ ಹತ್ರ ಏನ್ ಸಾಕ್ಷ್ಯ ಇದೆ? ಮತ್ತೆ ನೀವು ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಪರವಾಗಿ ನೀವು ಎಷ್ಟು ವಾದ ಮಾಡ್ಬೇಕಾದ್ರೆ ನಿಮ್ಗೆ ಇದರಿಂದ ಏನು ಉಪಯೋಗ ಸರ್? ನನಗೆ ಅದನ್ನ ಅಲ್ಲ ನಾನು ಕೇಳ್ತಾ ಇರೋದು, ನೀವು ಏನು ಮಾಡಲಿಲ್ಲ ಅಂತ ನಿಮ್ಮ ಹತ್ರ ಏನ್ ಸಾಕ್ಷ್ಯ ಇದೆ ಅಂತ ಕೇಳುದು ಅಲ್ವಾ? ನಿಮ್ಮ ಪ್ರಕರಣದಲ್ಲಿ ಆಗಿಲ್ಲ, ನನ್ನ ಪ್ರಕರಣದಲ್ಲಿ ಆಗಿಲ್ಲ ಅಂತ ಹೇಳ್ಬೋದು. ಇನ್ನೊಬ್ಬರ ಪ್ರಕರಣ ಆಗಿದೆ ಇಲ್ವಾ ಅಂತ ನಿಮ್ಗೆ ಹೇಳಲಿಕ್ಕೆ ಸಾಕ್ಷ್ಯ ನಿಮ್ಮ ಹತ್ರ ಇಲ್ಲ ಸರ್. ನಾನು ನನ್ನ ವಿಷಯ ಅಷ್ಟೇ ಹೇಳಬಲ್ಲೆ. ನನ್ನ ವಿಷಯ ಮಾತ್ರ ಹೇಳಬಲ್ಲೆ, ಬೇರೆ ವಿಷಯಕ್ಕೆ ನಾನು ಹೋಗುದಿಲ್ಲ. ನನ್ನ ತಂಗಿ ಅಂತೂ ಸರಿ ಇಲ್ಲ. ಆ ಸಂತ್ರಸ್ತೆಯರ ಇಬ್ಬರನ್ನು ಹಿಡ್ಕೊಂಡು, ಇವಳ ಗ್ರೆಜ್ಜನ್ನು ಅವರನ್ನು ಹಿಡ್ಕೊಂಡು ಬೆಂಗಳೂರಲ್ಲಿ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಸರ್. ಅದು ನನಗೆ ಗೊತ್ತಿಲ್ಲ. ಅದು ಸಂತ್ರಸ್ತೆ ಬೇರೆ. ಅವರ ಸಂಬಂಧಿಕರ ಮನೆ ಲಾಕ್ ಆಗಿತ್ತು. ಆ ಗೇಟ್ ಲಾಕ್ ಆದಾಗ ಇವರು ಸಿಟ್ಟಾಗಿ ಅವ್ರು ಹೊರಗಡೆ ಹೋಗಿರ್ತಾರೆ. ಜಂಪ್ ಆಗಿ ಆ ಸಿಟ್ಟಲ್ಲಿ ಕಾರ್ ಹೊಡೆದಿರ್ತಾರೆ. ವಿಡಿಯೋ ನೋಡಿರ್ಬೋದು. ಅದೇ ನೆಕ್ಸ್ಟ್ ವಿಡಿಯೋ ನೋಡಿ, ಸೇಮ್ ಪೇಸ್. ಒಂದು ಫುಟೇಜ್ ಈ ಥರ ಇದೆ, ಒಂದೊಂದು ಫುಟೇಜ್ ಈ ಥರ ಇದೆ. ಯೂನಿಫಾರ್ಮ್ ಹಾಕ್ಕೊಂಡು ಅವರ ರಿಲೇಟಿವ್ ಮನೆ ಅದು ಆ್ಯಕ್ಚುಲಿ. ಆ ಯಂಗ್ಸ್ ಮೀಡಿಯಾಗೆ ಬಂದಿಲ್ಲ. ಅವ್ರ ತಂಗಿ ಈ ಕ್ರೈಸ್ತ ಸಮುದಾಯದಲ್ಲಿ, ಕ್ರೈಸ್ತದಲ್ಲಿ ನೋಡಿರ್ಬೋದು, ಏನಾದರೂ ಖುಷಿ ವಿಷಯ ಆದಾಗ, ಮದುವೆ ಸಮಾರಂಭ, ಬರ್ತಡೇ ಇದ್ದಾಗ ಈ ಥರ ಕೈ ಇಟ್ಕೊಂಡು ಸ್ವಲ್ಪ ಡ್ಯಾನ್ಸ್ ಆಡೋದಿದ್ದೆ. ಅದನ್ನೇ ನಾವು ಇದನ್ನ ಕಂಪೇರ್ ಮಾಡೋದು ತಪ್ಪಾಗುತ್ತೆ.
ಕಾಮುಕನ ವರ್ಡ್ ಯೂಸ್ ಮಾಡೋದು ತಪ್ಪಲ್ಲಿ. ಹೌದು ಮೇಡಮ್, ಈಗ ನೋಡಿ ಕೈಯಲ್ಲಿ ಬಾಟ್ಲಿ ಇದೆ, ನೀರು ಬಾಟ್ಲಿ, ನೀರು ಗ್ಲಾಸು, ನಾಟೆ ಇದು ಡ್ರಿಂಕ್ಸ್ ಇಲ್ಲ. ಮೇಡಮ್ ತಂಗಿ ಇರ್ಬೋದಲ್ಲ, ತಂಗಿ ಜೊತೆ ಒಂದು ಖುಷಿಯಿಂದ ತಂಗಿ ಜೊತೆ ಮಾತಾಡಿರ್ಬೋದಲ್ಲ. ನಾವು ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ದಲಿತ ಇರೋದು ನಮ್ಮದು ಇಡೀ 7 ಜಿಲ್ಲೆಯಲ್ಲಿದೆ. ಈ ಮೂಡುಬಿದ್ರೆಯಲ್ಲಿ ಮದುವೆ ಆಗಿ ಇಲ್ಲೊಂದು ಸಮಾಜ ಸೇವೆಗಳು ಮಾಡ್ತಾ, ಮೂಲತಃ ಬೆಂಗಳೂರು, ಇಲ್ಲಿ ಮದುವೆ ಆಗಿರೋದು. ಕಳೆದ 3 ವರ್ಷದಿಂದ ಈ ಮೂಡುಬಿದ್ರೆಯಲ್ಲೇ ಇದ್ದೀನಿ. ಇಲ್ಲಿ ಏನು ಆಗು ಹೋಗುಗಳನ್ನ ನಾವು ನಮ್ಮ ಅಬ್ಸರ್ವೇಷನ್ ಇದೆ. ಬಟ್ ಅದೇ ರೀತಿ ಅದೇ ಅಧಿಕಾರಿಗೆ ಸಿದ್ದರಾಮಯ್ಯ ಅವರಿಂದ ಅವಾರ್ಡ್ ಬಂತು. ಯಾಕೆ ಬಂತು? ಈ ಥರ ವ್ಯಕ್ತಿ ಯಾರು ಕೊಡ್ತಾರೆ? ಮತ್ತು ಅದರಲ್ಲಿ ಅಲೆಗೇಷನ್ ಮಾಡಿದರೆ ಸಿದ್ದರಾಮಯ್ಯ ಅವ್ರಿಗೆ ಲಂಚ ಕೊಟ್ಟು, ಅದೆಲ್ಲ ಸುಳ್ಳಲ್ವಾ? ಈಗ ನಾನು ಅರ್ಜಿ ಕೊಟ್ಬಿಟ್ರೆ ನೀವು ಅಪರಾಧ ಆಗ್ತೀರಾ? ಆ ಕಾಮುಕನ ವರ್ಡು ಯೂಸ್ ಮಾಡೋದು ತಪ್ಪಾಗುತ್ತೆ. ಅವರೇನು ಬೆತ್ತಲೆ ಕಾಣಿಸಿದಾರಾ? ಹೇಳಿ, ಬೆತ್ತಲೆ ಕಾಣಿಸಿದಾರಾ? ಒಂದು ನೆಕ್ಸ್ಟ್ ಜೊತೆ ಇದ್ದಾರಾ? ಆ ಫುಟೇಜ್ ನೋಡಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಒಂದು ಅಣ್ಣ ತಂಗಿ ಜೊತೆ ಇರ್ಬೋದು, ಅಣ್ಣ ತಂಗಿ ಜೊತೆ ಗಾಡೀಲಿ ಹೋದ್ರೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋಕ್ಕಾಗುತ್ತಾ? ಅವರು ನಿಮಗೆ ಕ್ಲಾರಿಟಿ ಬೇಕಂದರೆ ಮೂಡುಬಿದ್ರೆ ಸುತ್ತಮುತ್ತ ರೌಂಡ್ ಅಪ್ ಮಾಡಿ, ಎಲ್ಲಾದರೂ ಪ್ರೈಸ್ ಕೇಳಿ, ಅವ್ರ ಬಗ್ಗೆ ಕೇಳ್ತಾರೆ. ಕಳೆದ 3 ವರ್ಷದ ಹಿಂದೆ ಈ ಮೂಡುಬಿದ್ರೆ ಯಾವ ಥರ ಇತ್ತು? ಯಾವಾಗ ನೋಡು ಗಲಾಟೆ, ದಂಧೆಗಳು, ಆ ಗಾಂಜಾ ಇದು ಈಗ ಇಷ್ಟು ನೀಟಾಗಿದೆ ಅಂದರೆ ಅದಕ್ಕೆ ಕಾರಣ ಇವರೇ ಅಲ್ವಾ? ಇಂಥ ಅಧಿಕಾರಿ ಬಗ್ಗೆ ಯಾಕೆ ಸುಳ್ಳು ಆರೋಪ ಮಾಡೋದು? ನಾನು ಮದುವೆಯಾಗಿ ಇಲ್ಲಷ್ಟೇ ಆಗಿದ್ದೀನಿ. ನಾನು ಬರೋಕ್ಕೆ ಮುಂಚೆ 1 ವರ್ಷ ಮುಂಚೆ ಗಲಾಟೆಗಳಿತ್ತು. ಗಾಂಜಾ ಇದು ಹುಡುಗರದು ಒಟ್ರಾಸ್ಗಳು ಗಾಡಿ ರೌಡಿಸಮ್ ಥರ ಇತ್ತಿಲ್ಲಿ. ಇವರು ಬಂದ ನಂತರ ತತ್ಮಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಇದೆ, ಶಿಸ್ತು ಅನ್ನೋದಿದೆ. ನಮ್ಮ ಸುಧೀರ್ ಕುಮಾರ್ ಸರ್ ಥರ ಅವ್ರ ನಿಯಮದಲ್ಲಿದೆ, ಅದೇ ರೀತಿ ಇದೆ ಅಲ್ಲಿ. ಇಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗೆ ತುಂಬ ಒಂದು ಕಂಟ್ರೋಲಲ್ಲಿದೆ. ಇದಕ್ಕೆ ಮೂಲ ಕಾರಣ PG ಸಂದೇಶ್ ಅವರೇ. ಸೊ ಇಂಥವ್ರ ಬಗ್ಗೆ ಅಲಿಗೇಷನ್ ಮಾಡೋದು ತುಂಬ ತಪ್ಪಾಗುತ್ತೆ. ಯಾವುದೇ ರೀತಿ ಸಾಕ್ಷಿ ಇಲ್ಲದ ಅದಕ್ಕೆ ಇವರು ಇದು ಮಾಡ್ತಾರೆ. ಒಂದು ವೇಳೆ ಇದ್ದಿದ್ದರೆ ನಮ್ಮದು ಅಧಿಕಾರಿಗಳೇ ಅವರು ಕ್ರಮ ತೊಗೋಬೋದಿತ್ತಲ್ಲ, ಕಮಿಷನ್ ಸಭೆ ಕ್ರಮ ತೊಗೋಬೋದಿತ್ತಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಮ್ಮ? ಹ್ಞೂ, ಕೊಟ್ಟಿದ್ದೀನಿ ಸರ್. ಏನಂತ ಅದು ನಮ್ಮ ಅದರಲ್ಲಿ ಒಂದು 7-8 ಪುಟ ಇದೆ, ನೀವು ನೋಡಿರ್ಬೋದು. ತುಂಬ ವಿಚಾರಗಳಿದೆ, ಬೇರೆ ಬೇರೆ ಮಹಿಳೆಯರ ಹೆಸರು, ಅವರ ನಂಬರ್. ಸರ್, ಆ ಮಹಿಳೆಯರು ನೋಡಿ, ಒಂದೇ ಕಡೆ ಮಹಿಳೆ, ಈಗ ಅಲ್ಲಿ ಅದರ ವಿಷಯದಲ್ಲಿ ನೀವು ನಿನ್ನೆ ನೋಡಿರ್ಬೋದು ಆ ನ್ಯೂಸಲ್ಲಿ. ಮೂಡುಬಿದ್ರೆ ಸುತ್ತಮುತ್ತ ಹೆಣ್ಮಕ್ಳಿಗೆಲ್ಲ ತುಂಬ ಹಿಂಸೆ ಆಗ್ತಿದೆ, ತೋರಿಸಿ ಒಂದು. ಅಲ್ಲ ನೋಡಿ, ಆ ಹೆಂಗಸು 4 ಜನ ಹೆಂಗಸರು ಒಂದೊಂದು ಕಡೆ ಇದ್ದಾರೆ. ಇವರೇನು ಮಾಡಿದರೆ ಒಂದೇ ಇದರಲ್ಲಿ ಅವನ್ನೆಲ್ಲ ಸೊಟ್ಟು ಮಾಡಿ ಇವರು ಪ್ರೀ ಪ್ಲ್ಯಾನ್ ಆಗಿ ಇವರಿಗೆ ಈ ಥರ ಕೆಲಸ ಮಾಡ್ತಾ ಇರೋದು. ಇಲ್ಲಿವರೆಗೂ ಮೂಡುಬಿದ್ರೆ ಹೆಣ್ಮಕ್ಳೆಲ್ಲ ಯಾವುದೇ ರೀತಿ ಕಂಪ್ಲೇಂಟ್, ನೀವು ರೌಂಡ್ ಅಪ್ ಒಂದು ಇದು ಮಾಡಿ ಜನಗಳ ಅಭಿಪ್ರಾಯ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ, ನಿಜಾಂಶ ಗೊತ್ತಾಗುತ್ತೆ. ಯಾರೋ ಹೇಳ್ತಾರೆ ಅಂತ ನಾವು ಒಬ್ಬ ದಕ್ಷ ಅಧಿಕಾರಿ ಬಗ್ಗೆ ನಾವು ಏಕಾಏಕಿ ನಿರ್ಧಾರ ತಗೊಳ್ಳೋದು ತಪ್ಪಾಗುತ್ತೆ. ನಾವು ಅವತ್ತು ಇವರು ನಡೆದ ಘಟನೆ ದಿನ ಅವತ್ತು ಸ್ಪಾಟಲ್ಲಿ ನಾನು ಅಲ್ಲೇ ಇದ್ದೆ. ನಾವು ಸಂದೇಶವನ್ನು ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋಕ್ಕೆ ಆ ನೈಟ್ ಮೇ 9ನೇ ತಾರೀಕು ನೈಟ್ 7 ಗಂಟೆ ಅಲ್ಲಿಗೆ ಹೋಗಿದ್ದೆ. ನಾವು 7-8 ಗಂಟೆ ಆಗಿತ್ತು, ಅಲ್ಲಿದ್ದೆ. ನಾವು ವೇಟ್ ಮಾಡಿ ಇವರು ಪರ್ಸ್ನಲಿ ಹೊರಗಡೆ ಬಂದು ಮಾತಾಡಿದಾಗ ಸಂದೇಶ ಅವ್ರು ಹೇಳಿದರು, ನಿಜ ನೀನು ಗಂಡ ಹೆಂಡತಿ ವಿಷಯದಲ್ಲಿ ಬರಬೇಡಮ್ಮ, ನೀನು ಆ ಕಡೆ ಹೋಗು, ಅವ್ರ ವಿಷಯದಲ್ಲಿ ಯಾಕೆ ನೀನು ಮಗು ತೋರಿಸ್ತೀಯ, ನೀನು ಆಚೆ ಹೋಗು, ಸ್ವಲ್ಪ ಗದ್ರಿದ್ದು. ಸೊ ಆಗ ಅವ್ರೇನು ಮಾಡಿದ್ರು, ಸ್ವಲ್ಪ ದೃಢಪದಿಂದ ಇವ್ರು ಹೇಳ್ದಂಗೆ ನನಗೆ ರಾಜಕೀಯ ಇಂಪ್ಲುಯೆನ್ಸ್ ಇದೆ, ಅವರಿದೆ ಇವರಿದೆ ಅಂತೇಳಿ ಧಮಕಿ ಹಾಕಿ ಸ್ವಲ್ಪ ಕಾಲರ್ ಹಿಡಿಯೋ ಥರ ರೋಡಿ ಥರ ಬಿಹೇವ್ ಮಾಡೋದು, ಮತ್ತು ಸ್ಲಿಪ್ಪರ್ ತಗೊಂಡು ಕೈಯಲ್ಲಿ, ಆ ವಿಡಿಯೋ ಫುಟೇಜಲ್ಲಿ ಇದೆ, ನೀವು ಅಬ್ಸರ್ವೇಷನ್ ಮಾಡಿ, ಆ ಫುಟೇಜ್ ಇದ್ದರೆ ಇದೆ. ನಾನು ಸಹಜ. ಮತ್ತು ಹುಡುಗ ಬಂದಾಗ ಆ ಹುಡುಗ ದೂಡೋದು ಒಂದು ವಿಡಿಯೋ ಬಂದಿದೆ. ಇವ್ರ ಮಗನೇ ಅವ್ರನ್ನ ನಡೆಪ ಒಳಗೆ ಕೂತ್ಕೊರಿ, ಇದು ಮಾತಾಡಬೇಡ, ನಿಮ್ಗೆ ಈ ವಿಷಯ ಸಣ್ಣ ಏಜ್ ಇದೆ, ನೀವು ಒಳಗೆ ಹೋಗು ಅಂತೇಳಿ ಅವ್ರನ್ನ ದುಡ್ಡು ಕರ್ಕೊಂಡು ಹೋಗಿದ್ದು. ಅವ್ರನ್ನ ದಾಂಧಲೆ ಮಾಡಿದ್ದಲ್ಲ, ಇದು ಮಾಡಿದ್ದಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇರೆ ಥರ ಸೃಷ್ಟಿ ಮಾಡಿರೋದು. ನಿಜ ಆಗಬೇಕು ಸರ್, ಸುಳ್ಳು ಆಗಬಾರ್ದು. ಇಲ್ಲಿ ದಕ್ಷ ಅಧಿಕಾರಿಗೆ ದಯವಿಟ್ಟು ನ್ಯಾಯ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇದು ಏನಾದರೂ ಇದಾದರೆ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಮೂಡುಬಿದ್ರೆ ಎಚ್ಚರಿಕೆ ಕೊಡ್ತೀನಿ, ಇದು ನಮ್ಮ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ದಕ್ಷ ಅಧಿಕಾರಿಗೆ ಅನ್ಯಾಯ ಆಗ ನಾವು ಬಿಡಲ್ಲ. ಪ್ರೆಸ್ ಕಾನ್ಫರೆನ್ಸ್ ಆಯಿತು, ಖಂಡಿತ ಸದಾ ಸಿದ್ಧ. ನಾವು ಸುಮ್ಮನೆ ಹೇಳ್ಬಿಟ್ಟು ಬರಬಾರ್ದು, ನಾವು ಯಾವತ್ತೂ ಸಿದ್ಧ ಇರ್ತೇವೆ. ಗೊತ್ತಾಯ್ತು. ಈಗ ಹೇಳಿದಾರಷ್ಟೇ, ಇನ್ನು ನಾಳೆ ನಾಡಿದ್ದು ಯಾವಾಗಾದ್ರೂ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಶುರು ಆಗಬಹುದು. ಹೆಣ್ಮಕ್ಳಿಂದ ಯೋಚನೆ ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಅಂತ ಕೆಲವು ಸರ್ ಸಾಕ್ಷಿ ತೋರಿಸ್ಲಲ್ವಾ? ಅಲ್ಲ, ಬರ್ಬಹುದು ಅಂತ ಇರ್ಲಿ ಸರ್, ಕಂಪ್ಲೇಂಟೇ
ಸಾಕ್ಷಿ ತೋರಿಸ್ಲಿ. ಸಾಕ್ಷಿ ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರು ಪೊಲೀಸ್ ಅವರಿಗೆ ಸಾಕ್ಷಿ ತೋರಿಸ್ತಾರೆ. ಓಕೆ ಆದ್ರೆ ನಿಮ್ಗೆ ತೋರಿಸೋದು ಓಕೆ, ತೊಂದರೆ ಇಲ್ಲ. ಅವ್ರ ರೀತಿ ಕಾನೂನು ರೀತಿ ಹೋರಾಟ ಮಾಡಲಿ, ನಮ್ಮ ರೀತಿ ನಾವು ಹೋರಾಟ ಮಾಡ್ತೀವಿ. ಅಂದ್ರೆ ನಿಮ್ಗೆ ಇಷ್ಟು ಆಸಕ್ತಿ ಯಾಕೆ ಅಂತ ಈ ವಿಷಯದ ಬಗ್ಗೆ? ಆಸಕ್ತಿ ಆಸಕ್ತಿ ಸರ್, ಒಬ್ಬ ದಕ್ಷ ಅಧಿಕಾರಿ ಮೇಲೆ ಈ ಥರ ಇಲ್ಲಸಲ್ಲದ ಆರೋಪ ಬಂದರೆ ಅದು ಯಾರು ಸಹ ಸಹಿಸ್ಕೊಳ್ಳೋಕ್ಕಾಗಲ್ಲ ಸರ್. ನಾವು ಕಣ್ಣಲ್ಲಿ ನೋಡಿದ್ದೀವಿ. ಅವ್ರ ಪರ ನಾವು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ಯಾವುದು ಪರ ವಹಿಸ್ಕೊಂಡು ಮಾತಾಡಿ ಬರ್ತಾರೆ. ಕಣ್ಣಲ್ಲಿ ನೋಡಿ ಅವ್ರಿಗೆ ಎಷ್ಟು ಜನ ಸಹಾಯ ಮಾಡಿದ್ದಾರೆ ಸರ್. ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದ ಹೋಗಿದ್ದಲ್ವಾ? ಆ ದೂರಿನ ಆಧಾರದಲ್ಲಿ ಮಹಿಳಾ ಆಯೋಗ ಕಮಿಷನರಿಗೆ ಆದರೆ ಎಷ್ಟು ಸತ್ಯ ಇದೆ? ಆ ದೂರಿನಲ್ಲಿ ಎಷ್ಟು ಸತ್ಯ ಇದೆ? ಅದು ನಿಮ್ಗೆ ಗೊತ್ತಿದೆ. ಎಲ್ಲ ದೂರುಗಳು ಹಾಗೆಯೇ. ಈಗ ತೀರ್ಪು ಪ್ರಕಟ ಆಗುವ ಮೊದಲು ನಾವು ಅದನ್ನು ಇದು ಮಾಡುವುದಿಲ್ಲ. ನೀವು ಎಷ್ಟು ಆಸಕ್ತಿ ವಹಿಸಿ ಇದನ್ನು ಡಿಪೆಂಡ್ ಮಾಡಿ. ಇಲ್ಲ ಸರ್, ಅದ್ರದ್ದು ನೋಡಿ, ಆ ಮಹಿಳಾ ಘಟಕದ್ದು ನಮ್ಮದು ಮಾಹಿತಿ ಇಲ್ಲ. ನಿನ್ನೆ ನ್ಯೂಸಲ್ಲಿ ನೋಡಿದ್ದು ಅಷ್ಟೇ ನಾನು. ಅಲ್ಲ ಹೇಳಿದ್ದೀವಿ ಸರ್, ನಿನ್ನೆ ಆಗಿರೋದು ಅಲ್ಲ, ನಿನ್ನೆ ಆಗಿರೋದು ನಾನು ತಗೊಳ್ತೀನಿ. ಅಲ್ಲ, ನಾನು ಇದು ಪಟ್ಟಿಗೆ ಸರ್ ಮೂಡುಬಿದ್ರೆ ಆಗಿರೋದು ಮಾತ್ರ ನಾನು ಮಾತಾಡ್ತಾ ಇರೋದು. ಮಹಿಳಾ ಘಟಕ ಇದ್ರೆ ಅದು ನಮ್ಗೆ ಯಾವುದು ಸರ್? ನೀವು ದಶಕಗಳಿಂದ ಒಟ್ಟಿಗೆ ಇದ್ದಿದ್ದಾಗೆ ಮಾತಾಡ್ತಿದ್ದೀರಿ. ನಿಮ್ಗೆ ಅಷ್ಟು ಅವಶ್ಯಕತೆ ಏನು ಅಂತ? ಈಗ ಅವರ ಬಗ್ಗೆ ಆರೋಪ ಬಂದಿರುವಂತದ್ದು ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾಡಲಿ ಸರ್, ಮಾಡ್ಲಿ ಸರ್. ಇದರ ನಡುವೆ ನೀವು ಅವರನ್ನು ಸಮರ್ಥನೆ ಮಾಡ್ತಾ ಇದ್ದೀರಿ. ಸಮರ್ಥನೆ ಇಲ್ಲ ಸರ್, ಇರೋ ವಿಷಯ ಹೇಳ್ತಾ ಇದ್ದೀವಿ. ವಿಷಯ ಹೇಳಿ ಸಮರ್ಥನೆ ಇಲ್ಲ. ನನಗೆ ಬೇಡ. ಆರೋಪ ಬರ್ತಾ ಇದ್ದಾರೆ. ಅಲ್ಲ, ಆರೋಪಗಳಿಗೆ ತನಿಖೆ ಆಗಲಿ ಅಂತ ಹೇಳುವುದಿಲ್ಲ. ಹೌದು, ತನಿಖೆ ಆಗಲಿ, ಖಂಡಿತ ಆಗಬೇಕು. ಸತ್ಯ ಹೌದು. ಇಲ್ಲ. ಅಲ್ಲಲ್ಲ, ನಾವು ಹೋಗ್ತೀವಿ ಸರ್, ಕರೆಕ್ಟ್ ಮಾಡ್ಕೊಂಡಿದ್ದೀವಿ, ಹೋಗ್ತೀವಿ, ಕೊಡ್ತೀವಿ. ಯಾರ್ದು ನ್ಯಾಯ ಇರುತ್ತೆ ಅವ್ರು ಸಿಗಲಿ.